ಇವತ್ತು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಪತ್ರಿಕಾಗೋಷ್ಠಿಗೆ ನಾವು ಆಗಮಿಸಿದ್ದೇವೆ. ಇವತ್ತು ನಾವು ಮೊನ್ನೆ ತಾನೇ ಗುಣಚದಲ್ಲಿ ನಡೆದ ಒಂದು ವಿಚಾರದಲ್ಲಿ ಒಂದು ಅಕ್ರಮ ಸಕ್ರಮ ಅದನ್ನು ಕೊಡಲಿಲ್ಲ ಎನ್ನುವಂಥ ಒಂದು ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ಒಂದು ಮಾತನ್ನು ಮಾನ್ಯ BJPಯವರು ಮೊನ್ನೆ ತಾನೇ ಮತ್ತೆ ಮಾಡಿದರು. ಅವರೊಂದು ಪ್ರತಿಭಟನೆ ಮಾಡಿದರು. ಪಾಪ 3 ಜನ ಒಂದು ಅಮಾಯಕ 3 ಜನ ಪಾಪದವರ ಒಟ್ಟಿಗೆ ಸೇರಿಕೊಂಡು ಒಂದು ಕೀಳು ಮಟ್ಟದ ಒಂದು ರಾಜಕೀಯವನ್ನು ಮಾಡಿದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅವರು ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾನ್ಯ ಮಾಜಿ ಶಾಸಕರಾದಂಥ ಗೌರವಾನ್ವಿತ ಮಠದ್ನೂರ್ ಅವರ ನೇತೃತ್ವದಲ್ಲಿ ಮೊನ್ನೆ ಮಾಡಿದರು. BJP ಅಧ್ಯಕ್ಷರು ಕೂಡ ಅಲ್ಲಿ ಬಹಳ ಒಂದು ಕ್ಲಾಪ್ ಎಲ್ಲ ಮಟ್ಟುಕೊಂಡು ಬಹಳ ಜೈಕಾರವನ್ನು ಆಗ್ತಾ ಇದ್ದರು. ಯಾಕಂದರೆ ನಮ್ಮ ಶಾಸಕರನ್ನು ಮತ್ತೊಬ್ಬರು ನಮ್ಮ SC ಘಟಕದ ಗೌರವಾನ್ವಿತ ಹರೀಶ್ ಬಿಜೆತ್ತರವರು ಕೂಡ ಏಕವಚನದಲ್ಲಿ ಶಾಸಕರನ್ನು ಬೈತಾ ಇದ್ರು. ಅವರಿಗೆ ನಿಜವಾಗ್ಲೂ ನೈತಿಕತೆ ಇಲ್ಲ. ನಾವು ಹೇಳ್ತಾ ಇದ್ದೇವೆ, ಶಾಸಕರನ್ನು ಒಂದು ಏಕವಚನದಲ್ಲಿ ಅಥವಾ ಶಾಸಕರ ಅಭಿವೃದ್ಧಿಯನ್ನು ಒಂದು ಮಾತಾಡಲಿಕ್ಕೆ BJPಯವರಿಗೆ ಈಗ ನೈತಿಕತೆ ಇಲ್ಲ. ಯಾಕಂದರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೇನೆ. ನಾವು ಒಂದೇ ರಿಕ್ವೆಸ್ಟ್ ಮಾಡ್ತಿದ್ದೇವೆ, ದಯವಿಟ್ಟು ಪಾಪದವರು ಬಡವರು ನಮ್ಮಲ್ಲಿಗೆ ಬನ್ನಿ, ಶಾಸಕರ ಕಚೇರಿಗೆ ಬನ್ನಿ, ಯಾವ ಕೆಲಸ ಬೇಕೋ ಅದನ್ನು ಮಾಡಿಕೊಡ್ತೇವೆ. ಇಷ್ಟರವರೆಗೆ ಮೊನ್ನೆ 97 ಜನರು ಕೂಡ ಮಾಡಿಕೊಟ್ಟಿದ್ದೇವೆ. ಇನ್ನೇನು 3 ಜನ ಬಾಕಿ ಆಗಿದೆ, ಅವರಿಗೆ ಕೂಡ ಹೇಳಿದ್ದೇವೆ, ದಯವಿಟ್ಟು ಮಾಡಿಕೊಡ್ತೇವೆ ಅಂತ ಹೇಳಿದ್ದೇವೆ. ಸಾರ್ವಜನಿಕರ ಕೆಲಸದಲ್ಲಿ ನಾವು ಯಾವತ್ತೂ ನಿರತರಾಗಿದ್ದೇವೆ. ನಮ್ಮ ಶಾಸಕರು ಪ್ರತಿ ಬಡವರ ಕಣ್ಣೆರೆಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಕ್ರಮ ಸಕ್ರಮ 94C ಇದೆಲ್ಲ ಕೊಟ್ಟಾಗಿದೆ. ಒಂದು 3 ಭಾಗ ಅದನ್ನು ಕೂಡ ಅವರು ಕೊಡ್ತೇನೆ ಹೇಳಿದ್ದಾರೆ ಶಾಸಕರು. ಕೀಳು ಮಟ್ಟದ ರಾಜಕೀಯವನ್ನು ದಯವಿಟ್ಟು ಗೌರವಾನ್ವಿತ ಮಠದ್ನೂರ್ ಅವರು ಮಾಡಬೇಡಿ. ನಿಮ್ಮ ಹೊತ್ತಿಗೆ ನಿಮಗೆ 94C ಎಲ್ಲ ತುಂಬ ಕೊಡ್ಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಇನ್ನಿದ್ರು ನಮ್ಮಲ್ಲಿಗೆ ನೀವು ಬೇಕಾದ್ರೆ ಬನ್ನಿ, ಶಾಸಕರ ಕಚೇರಿಗೆ ಬಂದು ಸಾರ್ವಜನಿಕ ಕೆಲಸವನ್ನು ಮಾಡಿಕೊಳ್ಳಿ ಅಂತ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಈ ಬಗ್ಗೆ ನಮ್ಮ ವಕ್ತಾರರಾಗಿರುವಂಥ ಮೊಹಮ್ಮದ್ ಮಡಗನೂರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಪ್ರಾಸ್ತಾವಿಕವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ ಆಳ್ವರ್ ಅವರು ಪ್ರಸ್ತಾವ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು 3-4 ದಿನಗಳಿಂದ ಬಂಟ್ವಾಳ ತಾಲೂಕು ಕಚೇರಿಯ ಎದುರು ಒಂದು ದೊಡ್ಡ ಡೊಂಬರಾಟ ನಡೆಯುತ್ತಿದೆ. ಅದಕ್ಕೆ ನಿನ್ನೆನೋ ಮೊನ್ನೆನೋ ಇತಿಶ್ರೀ ಹಾಡಿದರು. ಒಟ್ಟು ಮಾಧ್ಯಮದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ವಿಚಾರಗಳು ಬಂದಾಗ ಒಂದು 3 ಜನ ಪರಿಶಿಷ್ಟ ಪಂಗಡದ ಒಂದು ವ್ಯಕ್ತಿಗಳಿಗೆ 94Cಯ ಹಕ್ಕುಪತ್ರವನ್ನು ಶಾಸಕರು ಕೊಡಲಿಲ್ಲ ಎನ್ನುವಂಥ ಇದನ್ನು ಇಟ್ಟುಕೊಂಡು ಒಂದು ಡೊಂಬರಾಟವನ್ನು ಮಾಡಿದರು. ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಲ್ಲಿ ನನ್ನ ವಿಚಾರಗಳು ಏನಂದರೆ, ಕರ್ನಾಟಕ ಸರ್ಕಾರ ಇವತ್ತು ಬಂದು ಇವತ್ತಿಗೆ 1098 ದಿನಗಳಾಯಿತು. 3 ವರ್ಷ 4 ದಿನ ಆಯಿತು. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ಕಾರ್ಯತತ್ಪರತೆ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. ನಾನು ವಿಶೇಷವಾಗಿ ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡುವುದಿದ್ರೆ, 3 ವರ್ಷಗಳಲ್ಲಿ ನಮ್ಮ ಅಕ್ರಮ ಸಕ್ರಮ ಕಮಿಟಿಗಳು ಆದದ್ದು ಸುಮಾರು 8 ತಿಂಗಳ ನಂತರ. 8 ತಿಂಗಳ ನಂತರ ಸಮಿತಿಯಾಗಿ 1 ವರ್ಷ ಆಗಿದೆ. ನಾವು ಇದನ್ನು ಆರಂಭ ಮಾಡುವಾಗ, ಬೈಠಕನ್ನು ಆರಂಭ ಮಾಡುವಾಗ 1 ವರ್ಷಗಳಾಗಿದೆ. ಈ 2 ವರ್ಷಗಳಲ್ಲಿ ನಾವು 24 ಗ್ರಾಮಗಳನ್ನು ಸಂಪರ್ಕ ಮಾಡಿದ್ದೇವೆ. ನಮಗೆ ಆಶ್ಚರ್ಯ ಆಗ್ಬೋದು, 24 ಗ್ರಾಮಗಳಲ್ಲಿ ಎಲ್ಲಿಯೋ ಒಂದು ತಾಲೂಕು ಕಚೇರಿಯ ನಡುವೆ 4 ಗೋಡೆಗಳ ಬಗ್ಗೆ ನಡೆಯತಕ್ಕಂಥ ಒಂದು ಅಕ್ರಮ ಸಕ್ರಮ ಬೈಠಕನ್ನು ನಾವು ಗ್ರಾಮೀಣ ಪ್ರದೇಶಕ್ಕೆ ಜನಸಾಮಾನ್ಯರ ಎದುರು ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ವಿಶೇಷವಾಗಿ ಈ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ಅದು ಮಾಡಿದ್ದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಆ ಆಲೋಚನೆಗಳು ಹಾಗಿತ್ತು, ನಾವು ಜನರ ಎದುರುಕೊಂಡು ಹೋಗಬೇಕಿದ್ದು ಅಂತ. ನಾವು ಅಂಕಿಅಂಶಗಳ ಪ್ರಕಾರ ನಾವು ಹೇಳುದಿದ್ರೆ 5 ವರ್ಷಗಳ ಮೊದಲು ಇಲ್ಲಿ BJP ಶಾಸಕರಾಗಿದ್ದರು. ನೀವು ಕೂಡ ಅದರಲ್ಲಿ ಒಂದು ಭಾಗವಾಗಿ ವರದಿಗಳನ್ನು ಮಾಡುವಂಥದ್ದು. ಎಷ್ಟು ಸಿಟ್ಟಿಂಗ್ಗಳು ಬೈಠಕಗಳಾಗಿದೆ? ನನ್ನ ಲೆಕ್ಕದಲ್ಲಿ 5 ಬೈಠಕಗಳಾಗಲಿಲ್ಲ 5 ವರ್ಷದಲ್ಲಿ. ಅದು ಆಗಿದ್ರೆ ಇದು ತಾಲೂಕು ಕಚೇರಿಯಲ್ಲಿ ಅಥವಾ ಪುರಭವನದಲ್ಲಿ ಆಗಿದೆ. ಈ 5 ಅಥವಾ 10 ಬೈಠಕುಗಳಲ್ಲಿ ನಿಮಗೆ ಹೆಚ್ಚು ಜನರ ಒಂದು ಅಕ್ರಮ ಸಕ್ರಮದ ಫೈಲನ್ನು ನೀವು ವಿಲೇವಾರಿ ಮಾಡಿದರೆ ಒಂದು 200 ಜನರದ್ದು ವಿಲೇವಾರಿ ಮಾಡಿರ್ಬೋದು. ಒಂದು 50 ಜನರಿಗೆ ನೀವು 94C ಹಕ್ಕುಪತ್ರಗಳನ್ನು ಕೊಟ್ಟಿರ್ಬೋದು. ಇವತ್ತು ನಾವು ಸನ್ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಇವತ್ತು ಬಂದ ಮೇಲೆ 24 ಸಿಟ್ಟಿಂಗ್ಗಳಲ್ಲಿ 1600 ಕಡತಗಳನ್ನು ಇವತ್ತು ನಾವು ಮಂಜೂರು ಮಾಡಿದ್ದೇವೆ, ಅಕ್ರಮ ಸಕ್ರಮ ಕಡತಗಳನ್ನು.
1500ಕ್ಕಿಂತ ಹೆಚ್ಚಿನ 94 CC ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ. ಇದು ಗಿನ್ನೆಸ್. ಇವತ್ತು ಏನು ಈ ರಾಜ್ಯ ಸರ್ಕಾರಕ್ಕೆ ಒಂದು ಗಿನ್ನೆಸ್ ರೆಕಾರ್ಡನ್ನ ಒಂದು ಕೊಟ್ರ ಹಕ್ಕುಪತ್ರಗಳನ್ನು ಕೊಡುವಂಥದ್ರಲ್ಲಿ, ಇವತ್ತು ಈ ಜಿಲ್ಲೆಯಲ್ಲಿ, ಈ ಜಿಲ್ಲೆ ಅಂತಲ್ಲ, ನೀವು ಈ ರಾಜ್ಯದಲ್ಲಿ ಮತ್ತೆ ಕೊಡಬೇಕಿದ್ರೆ ಪುತ್ತೂರು ತಾಲೂಕಿಗೆ ಅಶೋಕ್ ಕುಮಾರ್ ರೈವರಿಗೆ ಕೊಡಬೇಕು ಗಿನ್ನೆಸ್ ದಾಖಲೆಗಳು. ಅದನ್ನು ಇವತ್ತು ಮಾಡಿದೆ. ಇಲ್ಲಿ ಇನ್ನೊಂದು 8 ವರ್ಷಗಳಿಂದ ಫಲಾನುಭವಿಗಳಿಗೆ ಕೊಡಲಿಲ್ಲ ಅಂತ ಹೇಳಿದ್ರು ಅಧ್ಯಕ್ಷರು ಹೇಳಿದಾಗ. 8 ವರ್ಷದಲ್ಲಿ 5 ವರ್ಷ ನೀವೇ ಇದ್ದದ್ದು, ನಿಮಗೆ ಕೊಡ್ಲಿಕ್ಕೆ ಆಗಿಲ್ಲ. ಅದನ್ನು ಆ ಫೈಲು ತಯಾರು ಮಾಡಿ ಆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅದನ್ನು ಎಲ್ಲ ಹಂತಗಳಲ್ಲಿ ಕೂಡ ವಿತರಣೆ ಮಾಡುವ ಸಂದರ್ಭಗಳಿಗೆ ಬಂದಾಗ ನಾವು 3 ತಿಂಗಳಾಯಿತು. ಇವತ್ತು ನಾವು ರಾಮಣ್ಣ ಪಿಲಿಂಜೆ ಇರ್ಬೋದು, ರೂಪರೇಖಾ ಆಳ್ವ ಇರ್ಬೋದು, ಈ ಒಂದು ತಂಡ 3 ತಿಂಗಳಿಂದ ನೀವು ಅಲ್ಲಿ ಸಿಟ್ಟಿಂಗಿಗೆ ಡೇಟ್ ಕೊಡಬೇಕು ಅಂತ ಹೇಳಿದ್ರು. ಎಲ್ಲಿ? ನಮ್ಮ ವಿಟ್ಲ ಭಾಗದ, ವಿಟ್ಲ ಹೋಬಳಿಯ ಈ ಭಾಗಕ್ಕೆ. ನಮಗೆ ಅಲ್ಲಿ ಒಂದು 10 ಗ್ರಾಮಗಳು ಬರ್ತದೆ, ನಿಶಾಂತಿಗೆ ಗೊತ್ತಿದ್ದಾರೆ. ಕೇಪು ಅಲ್ಲಿ ಮಾಡಿದ ನಂತರ ನಾವು 3 ತಿಂಗಳಾಯ್ತು ನಿಶಾಂತ್ ಅವರಿಗೆ ಅರ್ಜಿ ಕೊಡುದು. ನಮ್ಮಲ್ಲಿ ಕಾಪಿ ಇದೆ ಅವರಿಗೆ ಕೊಟ್ಟದ್ದು. 3 ತಿಂಗಳಲ್ಲಿ ಅವ್ರು ಮಾಡಲಿಲ್ಲ, ತಹಶೀಲ್ದಾರ್ ಡೇಟ್ ಕೊಡಲಿಲ್ಲ ನಮಗೆ. ಆದರೆ ಅವರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಹೇಳಿದ್ದೇನೆಂದ್ರೆ ನಮಗೆ ಬೇರೆ ಬೇರೆ ಸೆನ್ಸಸ್ಗಳಿದೆ, ಇದಿಲ್ಲ, ಇದಿದೆ, ನಮಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಂತ ವರದಿ ಇದನ್ನ ಕೂಡ ಶಾಸಕರಿಗೆ ಅವರು ಕೊಟ್ಟರು ನಮಗೆ. ಇಲ್ಲಿ ಅದು ಆರಂಭದಲ್ಲಿ 3 ತಿಂಗಳ ಮೊದಲು ಅಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಸಿಟ್ಟಿಂಗ್ ಆಗ್ತಿದ್ರೆ ಅಲ್ಲಿ ವಿತರಣೆ ಆಗ್ತಿತ್ತು ಅದು. ಇವತ್ತು ಒಬ್ಬ ಶಾಸಕ, ಆ ಕ್ಷೇತ್ರದ ಯಾವುದೇ ಶಾಸಕ ಇರ್ಬೋದು, ಈ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳ ಒಂದು ಹಕ್ಕುಪತ್ರಗಳಿರ್ಬೋದು, ಅನುಕೂಲಗಳನ್ನು ವಿತರಣೆ ಮಾಡುವಂಥದ್ದು ಆಯಾ ಕ್ಷೇತ್ರದ ಶಾಸಕನ ಮೂಲಕ. ಅದು ರಾಜೇಶ್ ನಾಯ್ಕರಿಗೂ ಗೊತ್ತಿರಬೇಕು, ಮಠೊಂದೂರವರಿಗೂ ಗೊತ್ತಿರಬೇಕು. ಬರೇ ಒಂದು ರಾಜಕೀಯಕ್ಕಾಗಿ ಈಗ ನಾಡ್ದು ತಹಶೀಲ್ದಾರ್ ಮೊನ್ನೆ ಹೇಳಿದ್ರು, ನಂಗೆ ಗೊತ್ತಿಲ್ಲ, ನಾಡ್ದು ಸಿಟ್ಟಿಂಗ್ ಇದೆ ನಾವು ಪುಣಚದಲ್ಲಿ ಸಿಟ್ಟಿಂಗ್ ಮಾಡ್ತಾ ಇದ್ದೇವೆ, ಪುಣಚದಲ್ಲಿ ಎಲ್ಲ ಪೆರ್ನೆಯಲ್ಲಿ ಸಿಟ್ಟಿಂಗ್ ಮಾಡ್ತಾ ಇದ್ದೇವೆ. ಅಲ್ಲಿ ಹೇಳಿದ್ರು ನಾವು ಅದನ್ನು ಕೊಡಿಸ್ತೇವೆ ಅಂತ. ಆ ವಿವೇಚನೆ ಇರುವುದು ತಹಶೀಲ್ದಾರಿಗೆ ಅಲ್ಲ ಕೊಡುವಂಥದ್ದು, ಅದು ಶಾಸಕರಿಗೆ. ಅದು ನೋಡ್ಬೇಕು ಏನು ಅಂತ. ನಾಡ್ದೀಗ ಅದು ಫೈಲ್ಗಳು ಬರ್ತದೆ ಏನು ಅಂತದ್ದು ನಮಗೀಗ ಹೇಳಲಿಕ್ಕೆ ಆಗಲ್ಲ. ನನ್ನ ಈ ವ್ಯತ್ಯಾಸಗಳ ಬಗ್ಗೆ ನಾನಿಲ್ಲಿ ಮಾತಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮೊನ್ನೆ ತುಮಕೂರಲ್ಲಿ 21,650 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಟ್ಟದ್ದು ಬರೀ ಅಧಿಕಾರಿಗಳಲ್ಲ, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿ, ಅದು ಯಾರೇ ಯಾವ ಪಕ್ಷಗಳೇ ಇರ್ಬೋದು. ಇವತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಶಾಸಕರಿದ್ದಾರೆ, ಬಿಜೆಪಿ ಶಾಸಕರು, ಅಲ್ಲಿ ಬೇರೆ ಅಧಿಕಾರಿಗಳು ಕೊಡ್ತಾರ. ಆದರೆ ಒಂದು ನಾವು ಇವತ್ತಿಲ್ಲಿ ಹೇಳುವಂಥದ್ದು ಏನಂದ್ರೆ, ನೀವು ಪ್ರತಿಭಟನೆ ಮಾಡಬೇಕಾದದ್ದು ಈ 3 ಹಕ್ಕುಪತ್ರಗಳ ವಿಚಾರಗಳಲ್ಲಿ ಅಲ್ಲ. ನಿಮ್ಮದೇ ಪಕ್ಷದ ಶಾಸಕರುಗಳು ಈ ಜಿಲ್ಲೆಯಲ್ಲಿದ್ದಾರೆ. ಎಷ್ಟು ಸಿಟ್ಟಿಂಗ್ಗಳಾಗಿದೆ, ಸುಳ್ಯದಲ್ಲಿ ಎಷ್ಟಾಗಿದೆ, ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಬಂಟ್ವಾಳದಲ್ಲಿ ಎಷ್ಟು ಮಾಡಿದ್ದೀರಿ ನೀವು? ಎಷ್ಟು ಜನರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀರಿ? ಬೆಳ್ತಂಗಡಿಯಲ್ಲಿ ಎಷ್ಟು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀರಿ? ಮೂಡುಬಿದಿರೆಯಲ್ಲಿ ಎಷ್ಟು ಕೊಟ್ಟಿದ್ದೀರಿ? ನೀವು ಮಂಗಳೂರು ಉತ್ತರದಲ್ಲಿ ಎಷ್ಟು ಕೊಟ್ಟಿದ್ದೀರಿ? ಬೇರೆ ಬೇರೆ ಯಾವ ಇದರಲ್ಲಿ ನೀವು ಪತ್ರಕರ್ತರಾಗಿ ನೀವು ಬರೀರಿ, ಆಲೋಚನೆ ಮಾಡಿ. ಅದು ಆಗಿದ್ರೆ, ಅದು ಕೊಡುವುದಿದ್ರೆ, ಕೊಟ್ಟಿದ್ರೆ ಅದು ಪುತ್ತೂರು ಕ್ಷೇತ್ರದಲ್ಲಿ ಅಂತ. ಈ 3 ಜನರಿಗೆ ನೀವು ಕೊಡಲಿಲ್ಲ ಏನೋ, ಇದು ಕಾರಣಗಳಲ್ಲ, ಎಲ್ಲ ರೆಡಿಯಾಗಿದೆ. ಅವಕಾಶಗಳು ಅಧಿಕಾರಿಗಳು ಮಾಡಬೇಕಾಗಿ ಅದನ್ನು ತಂದು ಒಂದೊಂದೇ ಕೊಡುವಂಥದ್ದಲ್ಲ. ಎಲ್ಲಿಯೋ ಕದ್ದು ಮುಚ್ಚಿ ಹಕ್ಕುಪತ್ರಗಳ, ಅದು ಶಾಸಕರ ಒಂದಿದು. ಅದು ಯಾವುದೇ ಒಂದು ಸಮಾರಂಭ ಮಾಡಿ ಇದು ಸಮಾವೇಶ ಮಾಡಿ ಅದರಲ್ಲಿ ಕೊಡುವಂಥದ್ದು. ನಾವು ಈಗ ಮೊನ್ನೆ ನಾವು ಕಬಕದಲ್ಲಿ ಅಕ್ರಮ ಸಕ್ರಮ ಮಾಡಿದ್ದೇವೆ, ತಾವು ಕೂಡ ಅಲ್ಲಿ ಬಂದಿರ್ಬೋದು. ಸುಮಾರು 26 ಜನರಿಗೆ ನಾವು 94 CC ನಾವು ಕೊಟ್ಟೆವು. ಅಲ್ಲಿ 62 ಜನರ ಅಕ್ರಮ ಸಕ್ರಮ ಕಡತಗಳನ್ನು ವಿಲೇವಾರಿ ಮಾಡಿದ್ದು. ಅದಕ್ಕಿಂತ ಮೊದಲಾದಂಥ ಒಂದು ಸಿಟ್ಟಿಂಗಲ್ಲಿ ಸುಮಾರು 50-60 ಜನರಿಗೆ ಹಕ್ಕುಪತ್ರಗಳು ಎಲ್ಲ, ಇದರಲ್ಲಿ ಕೂಡ ಸುಮಾರು 1600ಕ್ಕಿಂತ ಹೆಚ್ಚಿನ ಹಕ್ಕುಪತ್ರಗಳು ಇವತ್ತು ಕೊಟ್ಟಾಗಿದೆ. 94 ಯಾರು ಕೊಟ್ಟರು? ಈ ಹಿಂದೆ ಬಿಜೆಪಿ MLA ಇದ್ರು, ಬಿಜೆಪಿ ಸರ್ಕಾರ ಇತ್ತು, ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನಿಲ್ಲಿ ಇವತ್ತು ಹೇಳುವುದು, ನೀವು ಪ್ರತಿಭಟನೆ ಮಾಡುವುದು ಪುತ್ತೂರು ಕ್ಷೇತ್ರದ ಈ 3 ವಿಚಾರಗಳ ಬಗ್ಗೆ ಅಲ್ಲ. ನೀವು ನಿಮ್ಮದೇ ಕ್ಷೇತ್ರದ ಶಾಸಕರು ಇವತ್ತು ಇದ್ದಾರೆ ಬೇರೆ ಕಡೆಗಳಲ್ಲಿ, ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ಎಚ್ಚರ ಕೊಡುವಂಥದ್ದು. ಇನ್ನೊಂದು SC ST ಬಗ್ಗೆ ಇರತಕ್ಕಂಥ ಒಂದು ಇದು, ಈ ಹಿಂದಿನ ನೀವು ಅಂಕಿಅಂಶಗಳು ನೀವು ತರಿಸಿ ನೋಡಿ. ಆ ಹಿಂದಿನ ಅವಧಿಯಲ್ಲಿ ಆದಂಥ ಅಕ್ರಮ ಸಕ್ರಮ ಸಿಟ್ಟಿಂಗಲ್ಲಿ ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಮಾತಾಡ್ತೇವೆ, ಆದರೆ ಪರಿಶಿಷ್ಟ ಜಾತಿ ಮತ್ತು ಜನಾಂಗದ ಒಂದು ಅರ್ಜಿಗಳು ಬಹಳ ಕಡಿಮೆ ಇದೆ ಕೊಡುವುದರಲ್ಲಿ. ಆದರೆ ಆ ಕೊಟ್ಟ ಅರ್ಜಿಗಳಲ್ಲಿ ಒಂದು ದಾಮಾಶಯವನ್ನು ನೋಡಿದಾಗ 10-20% ಹೆಚ್ಚಿನ ಅರ್ಜಿಯನ್ನು ನಾವು ವಿಲೇವಾರಿ ಮಾಡಿದ್ದೇವೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರು. ಈ ಹಿಂದಿನ ಯಾವುದೇ MLAಗಳು ಅದನ್ನು ಮಾಡಲಿಲ್ಲ. ಕಳೆದ 5 ವರ್ಷಗಳಲ್ಲಿ MLA ಅವರು ಇದ್ರಲ್ಲ, ಪರಿಶಿಷ್ಟ ಜಾತಿ ಮತ್ತು ಜನಾಂಗದ ಯಾವುದೇ ಒಬ್ಬರಿಗೆ ಹಕ್ಕುಪತ್ರಗಳನ್ನು ಹೆಚ್ಚು ಕೊಡಲಿಕ್ಕೆ ಆಗಲಿಲ್ಲ. ಅದನ್ನು ಇವತ್ತು ಮಾನ್ಯ ಶಾಸಕರು ಇವತ್ತು ವಿಶೇಷವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ನನ್ನ ಬಂಧುಗಳೇ, ಇನ್ನೊಂದು ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಸಾಮಾನ್ಯ, ಸುಮ್ಮನೆ ಪ್ರತಿಭಟನೆಗಳಲ್ಲ. ಇಲ್ಲಿ 100 ವಿಚಾರಗಳಿದೆ. ಇವತ್ತು ಕೇಂದ್ರ ಸರ್ಕಾರದ ವಿಚಾರಗಳ ಬಗ್ಗೆ ಇದೆ. ನೀವು
ಯಾರೋ ಒಬ್ಬರು ಹೊಸ ಕ್ರಿಯೇಟ್ ಆಗಿ ಒಬ್ಬ ನಾಯಕ, ಬಹುಶಃ ನಮ್ಮ ನೆಕ್ಸ್ಟ್ MLA ಸೀಟಿಗೆ ಏನೋ ಗೊತ್ತಿಲ್ಲ ಬಿಜೆಪಿಯಿಂದ ಇರಲಿ, ಅದು ಅವರ ವಿಚಾರ. ಇದು MLA ಶಾಸಕರ ಅಪರಾಧ ಅಂತ ಕೇಳಿದರು. ಇದು ಒಂದಷ್ಟು ಇದಲ್ಲ, ಸೌಜನ್ಯ ಅಲ್ಲ ವ್ಯವಸ್ಥೆಯಲ್ಲಿ. ನಾನಿಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತೇನೆ, ನೀವು ಕೇಳಬೇಕಾದ್ದು ಡೀಸೆಲ್ಗೆ ಜಾಸ್ತಿ ಆಯ್ತಲ್ಲ, ಪೆಟ್ರೋಲ್ಗೆ ಜಾಸ್ತಿ ಆಯ್ತಲ್ಲ, ಗ್ಯಾಸ್ 400 ರೂಪಾಯಿ ಇದ್ದದ್ದು 1000ಕ್ಕೆ ಬಂತಲ್ಲ, ನೀಟ್ ಇದರಲ್ಲಿ 21 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಬೀದಿಯಲ್ಲಿದ್ದಾರೆ ಸೆಂಟ್ರಲ್ನಲ್ಲಿ. ಇದನ್ನು ಮಾಡಿದ್ದು ಯಾರಪ್ಪ? ಈ ಹೆಚ್ಚು ಮಾಡಿದ್ರಲ್ಲ, ಇದು ಯಾರಪ್ಪ ಮಾಡಿದ್ದು? ಇದನ್ನು ಅವರ ಹತ್ರ ಪ್ರಶ್ನೆ ಕೇಳಿ ಎನ್ನುವಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಅದರೊಟ್ಟಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು BJP ಶೂನ್ಯ ಆಗಿದೆ. ನಾನು ಅದನ್ನು ಬೆಳೆಸಲಿಕ್ಕೆ ಇಚ್ಛೆ ಪಡುವುದಲ್ಲ. ಒಬ್ಬ ಪ್ರಬಲ ಪ್ರತಿಪಕ್ಷವಾಗಿ ನೀವು ಸಪೋರ್ಟ್ ಮಾಡಬೇಕು. ನೀವು ಪ್ರತಿಭಟನೆ ಮಾಡಿಯೋ, ಮೆಡಿಕಲ್ ಕಾಲೇಜ್ ತಂದದ್ದು ಇಲ್ಲಿ ಅನುದಾನ ತಂದು ಮಂಜೂರಾದದ್ದು, ನೀವು ಪ್ರತಿಭಟನೆ ಮಾಡಿಯೋ, ಕಾರ್ಮಿಕರ ಇಲಾಖೆಗಳು ಬಂದದ್ದು, ಸ್ಪೋರ್ಟ್ಸ್ ಹಾಸ್ಟೆಲ್ ಬಂದದ್ದು, KMF ಬಂದದ್ದು, ಇವತ್ತು ಇನ್ನಿತರ ಬಾಲವನ ಇನ್ನಿತರ ಅಭಿವೃದ್ಧಿಗಳ ಒಂದು ದೊಡ್ಡ ಮಹಾಪೂರವೇ ಬಂದದ್ದು ನಿಮ್ಮ ಜುಜುಬಿ ಪ್ರತಿಭಟನೆಯಿಂದಲ್ಲ, ಸನ್ಮಾನ್ಯ ಶಾಸಕರ ಅತ್ಯಂತ ಉನ್ನತವಾದಂಥ ಇಚ್ಛಾಶಕ್ತಿಯ ಮೂಲಕ ಈ ಕ್ಷೇತ್ರದಲ್ಲಿ ಬಂದಿದೆ. ಇನ್ನು 2 ವರ್ಷ ಇದೆ, ನೋಡಿ ಈ ಕ್ಷೇತ್ರಗಳು ಹೇಗೆ ಆಗ್ತದೆ ಅಂತ. ನೀವು ಪ್ರತಿಭಟನೆಗಳು ನಾನು ಮಾಡಬಾರ್ದಂತಲ್ಲ. ಒಂದು ಹೆಣ್ಣು ಮಗಳಿಗೆ ತೊಂದರೆ ಆಯಿತು ನಿಮ್ಮದೇ ಪಕ್ಷದ, ನೀವೆಷ್ಟು ಪ್ರತಿಭಟನೆ ಮಾಡಿದ್ರಿ ನೀವು? ಆ ಹೆಣ್ಣು ಮಗಳ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಅದನ್ನು ನೀವು ಮಾಡಿ. ಅದು ಯಾರಪ್ಪ ಮಾಡಿದ್ದು ಅಂತ ಅದನ್ನು ಕೇಳಿ ನೀವು ಅವರ ಹತ್ರ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ, 510 ರೂಪಾಯಿ ಇದ್ದಂಥ ಹೊಸ ಅಡಿಕೆಗೆ ಇವತ್ತು ನಿಶಾಂತ್ ಮೊನ್ನೆ ಹೇಳ್ತಿದ್ರು 440 ಅಂತ, 450 ರೂಪಾಯಿ ಇವತ್ತು ಬಂದಿದೆ. 400 ತೆಂಗಿನಕಾಯಿ 80 ರೂಪಾಯಿ ಹೋದಂಥ ತೆಂಗಿನಕಾಯಿ ಇವತ್ತು 40 ರೂಪಾಯಿಗೆ ಆಗಿದೆ. ಮಲೇಷ್ಯಾ ಬರ್ಮಾದಿಂದ ಇವತ್ತು ಆಮದು ಆಗ್ತಾ ಇದೆ. ನನ್ನ BJP ಸ್ನೇಹಿತರೆ, ನೀವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ, ನೀವು ಆಮದನ್ನು ನಿಲ್ಲಿಸಿ, ನೀವು ಟ್ಯಾಕ್ಸ್ ಹಾಕಿ. ನೀವು ಯಾರ ವಿರುದ್ಧ ಯಾವುದರ ಬಗ್ಗೆ ನೀವು ಡೊಂಬರಾಟವನ್ನು ಮಾಡ್ತೀರಿ? ಬಹುಶಃ ಈ ದೃಷ್ಟಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ನಮ್ಮ ಸ್ನೇಹಿತರುಗಳೇ ಹೇಳ್ತಾರೆ. ನಮ್ಮ ಶಾಸಕರು ಮತ್ತು ಇವತ್ತು ಈ ಕ್ಷೇತ್ರದ ಜನ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನ, ವಿಶೇಷವಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಇವತ್ತು ಒಂದು ಸ್ವಲ್ಪ ನಿಟ್ಟುಸಿರು ಮತ್ತು ಬದುಕಿದ್ರೆ 5 ಗ್ಯಾರಂಟಿಗಳ ಮೂಲಕ ಮತ್ತು ಈ ಶಾಸಕರ ಇಲ್ಲಿನ ಅಭಿವೃದ್ಧಿಗಳ ಮೂಲಕ. ನೀವು ಮೊನ್ನೆ ನಾವು ಒಂದ್ಸಲ ಲೆಕ್ಕಾಚಾರ ಮಾಡಿದಿರಿ, ನೋಡಿ, ತಾವು ಕೂಡ ಕೃಷಿಕರಾಗಿದ್ದೀರಿ. 1500 ಜನರ ಕಡತಗಳಲ್ಲಿ ಕನಿಷ್ಠ 1 ಎಕರೆ ಒಬ್ಬನದ್ದಾದರೆ 1500 ಎಕರೆ ಭೂಮಿಯನ್ನು ನಾವು ಇದು ಹುಟ್ಟಿದ್ದೆವು. 1500 ಎಕರೆ ಭೂಮಿಗೆ ಇವತ್ತು ನೀವು ಕೋಆಪರೇಟಿವ್, ನೀವು ಸಹಕಾರ ಸಂಘಗಳಿಂದ 0% ನಮಗೆ ಲೋನ್ ತೆಗಿಲಿಕ್ಕೆ ಆಗ್ತದೆ, ಇನ್ಶೂರೆನ್ಸ್ಗೆ ಅವಕಾಶಗಳಾಗ್ತದೆ, ಜನರ ಜೀವನ ಮಟ್ಟ ಇವತ್ತು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗಿದೆ. ಅದು ಆಗಿದ್ರೆ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಮೂಲಕ ಆಗಿದೆ. ನೀವೆಷ್ಟೇ ಡೊಂಬರಾಟ, ಯಾವುದೇ ಪ್ರತಿಭಟನೆ ನೀವು ಮಾಡಿ, ವಿಚಾರಗಳ ಬಗ್ಗೆ ಮಾಡಿ ಅಂತ ಹೇಳುತ್ತಾ, ಮೊನ್ನೆ ನಡೆದ, ಇವತ್ತು ನಾನು ಇಂಡಿವಿಜುವಲ್ ಆಗಿ ನಾನು ಯಾರನ್ನು ಹೇಳುವುದಿಲ್ಲ, ಬಹುಶಃ ರಾಜೇಶ್ ನಾಯ್ಕರಿಗೂ ಕೂಡ ಗೊತ್ತಿದೆ, ಅವರು ಕೂಡ ಅಲ್ಲಿ ಭಾಗವಹಿಸಿದರು, ಮಠಂದೂರವರು ಕೂಡ ಗೊತ್ತಿದೆ. ನೀವು ಅಲ್ಲಿ ಇರಬಾರ್ದು, ಯಾಕಂದರೆ ನಿಮಗೆ ಗೊತ್ತಿದೆ ಅದು ಏನು ಅಂತ. ನಿಮಗೆ ನಿಮ್ಮ ಮೂಲಕ ಕೊಡುವಂಥ ವ್ಯವಸ್ಥೆ ನಿಮ್ಮ ಮೂಲಕ ಕೊಡಲಿಕ್ಕೆ ಆಗಲಿಲ್ಲ, ಇಲ್ಲಿವರೆಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ. ನೀವು ನಿಮ್ಮ ಕ್ಷೇತ್ರವನ್ನು ನೀವು ನೋಡಿಕೊಂಡು ಆ ಜನರಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳುತ್ತಾ ನನ್ನ ಕೆಲವೊಂದು ವಿಚಾರಗಳನ್ನು ಮುಗಿಸ್ತೇನೆ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಈಗ ಮೊನ್ನೆ ಪ್ರತಿಭಟನೆ ಮಾಡಿದ್ದೇವೆ 5 ಕುಟುಂಬದವರು, ಅದಕ್ಕೆ ಬಿಜೆಪಿಯವರು ಸಪೋರ್ಟ್ ಮಾಡಿ, ಆದರೆ ಆ ಕುಟುಂಬದವರು ಮಾಡಬಾರ್ದಿತ್ತು ಅಂತ ಹೇಳಿ ನಾನು ಹೇಳ್ತಕ್ಕೆ ಇರುವ ಅದಕ್ಕಿಂತ ಈಗ ಅದು ಮಾಡಲಿಕ್ಕೆ ಅದು ಕಡತ ತಯಾರು ಮಾಡಿ, ಎಲ್ಲಿಯೋ ಇದ್ದಂಥ ಒಂದು ಫೈಲನ್ನು ತೆಗಿಸಿ, ಎಷ್ಟೋ ವರ್ಷಗಳು 8 ವರ್ಷಗಳು ಮೊದಲಿದ್ದಂಥ ಫೈಲನ್ನು ತೆಗಿಸಿ ಅದನ್ನು ಕಡತ ತಯಾರು ಮಾಡಿ, ಅದಕ್ಕೆ ಹಣ ಕಟ್ಟಿಸಲಿಕ್ಕೆ ಆದೇಶವನ್ನು ಮಾಡಿಸಿ, ಎಲ್ಲವನ್ನೂ ಮಾಡಿಸಿದ್ದು ಶಾಸಕರು. ಈ ಕೊಡ್ಲಿಕ್ಕೆ ಆಕ್ಚುಲಿ ಆಯಾಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಕೊಡುವಂಥದ್ದು, ಅಂದರೆ ಸಿಟ್ಟಿಂಗ್ ಅನ್ನು ಮಾಡಿ. 3 ತಿಂಗಳಾಯಿತು ನಾವು ಸಿಟ್ಟಿಂಗಿಗೆ ಡೇಟ್ ಕೊಟ್ಟು, ಎಲ್ಲಿ ವಿಟ್ಲದ ತಹಶೀಲ್ದಾರ್, ಬಂಟ್ವಾಳ ತಹಶೀಲ್ದಾರರಿಗೆ. ಈಗ ಮೊನ್ನೆ ಕೂಡ ನಾಡ್ದು 26ಕ್ಕೆ ಇದಕ್ಕೆ ಬೇಕಾಗಿ ಅಂತಲ್ಲ, 26ಕ್ಕೆ ಕೂಡ ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ರು, ಮತ್ತೆ ಇಟ್ಟುಕೊಂಡಿದ್ದಾರೆ. ನಾಡ್ದು 26ಕ್ಕೆ ಪೆರ್ನೆಯಲ್ಲಿ ಈ ಕಾರ್ಯಕ್ರಮ ಆಗ್ತದೆ, ಸಿಟ್ಟಿಂಗ್ ಆಗ್ತದೆ, ಎಲ್ಲರ ಹಕ್ಕುಪತ್ರಗಳ ವಿತರಣೆಗಳು ಕಾರ್ಯಕ್ರಮ ಆಗ್ತದೆ. ಬರೀ ಈ 3 ಜನರ ಹಕ್ಕುಪತ್ರಗಳ ವಿತರಣೆಗೆ ಇಟ್ಟುಕೊಂಡದ್ದಲ್ಲ, ಅದು ಮಾಮೂಲಾಗಿ ಹೋಗುವಂಥದ್ದು ಪ್ರೋಸೆಸ್ಗಳು. ಇದನ್ನು ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲಿಯೋ ಮೂಲೆ ಇದ್ದಂಥ ಫೈಲ್ಗಳು SC STಗಳದ್ದು ಇನ್ನೆಷ್ಟಿದೆ, ಎಲ್ಲವನ್ನು ಹುಡುಕಿ ಅದನ್ನು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ. ಈಗಾಗಲೇ ನಮ್ಮ ತಾಲೂಕಿನಿಂದ ಆದೇಶ ಹಿಂದೆ ಶಾಸಕರಿಗೆ ಅವರು ಒಂದಿಷ್ಟು ಕೊಟ್ಟಿದ್ದಾರೆ, ಬಟ್ ಎಲ್ಲೂ ಕೂಡ ಅದಕ್ಕೆ ಸಿಟ್ಟಿಂಗ್ ಮಾಡಿ ಜನರನ್ನ ಕರೆಸಿ ಕೊಟ್ಟದಲ್ಲ. ಅದು ಪ್ರೋಸೆಸ್ ಆಗಿ ಕಟ್ಟಿದಾಗ ಅವ್ರಿಗೆ ಕೆಲಸಗಳು ಆಗ್ತಾ ಇಲ್ಲ ಆದೇಶ ಇಲ್ಲ, ಸ್ಪಷ್ಟವಾಗಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಶಾಸಕರು
ಅದು ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿಯೇ ಹಕ್ಕುಪತ್ರಗಳನ್ನು ಕೊಟ್ಟದ್ದು ನಾವು setting ಕಂಡುಕೊಂಡಂತ ಪರಂಪರೆ ಅದು ಇವತ್ತಲ್ಲ. ನಿಮಗೆ ಮೊದಲ ಸುತ್ತೋಲೆ ಉಂಟು. ಮೊದಲನೇ ಶಾಸಕರ ಅವಧಿಯಲ್ಲಿಯೂ ಇದೆಲ್ಲ ಅದಕ್ಕಿಂತ ಮೊದಲನೇ ಶಾಸಕರ ಅವಧಿಯಲ್ಲಿಯೂ ಎರಡು ಸಾವಿರದ ಜಿಲ್ಲೆಯಾದ್ಯಂತ ಎಲ್ಲ ಶಾಸಕರು ಮಾಡಿದ್ದಾರೆ. ಕೊಡದಂತ ಹೇಳಿದ್ರೆ ಈಗ ಯಾವುದೇ ಒಂದು ಕಾರ್ಯಕ್ರಮ, ಈಗ ಹಕ್ಕುಪತ್ರಗಳಿರ್ಬೋದು, ಈಗ ಸಿಟ್ಟಿಂಗಿನ ದಿನ ಅವತ್ತು ನಾವು ಅಕ್ರಮ ಸಕ್ರಮ ಬೈಠಕ್ಕಿನ ದಿನ ನಾವು 24 ಕಡೆ ಮಾಡಿದ್ದೇವೆ, ನಾವು 1000ಕ್ಕಿಂತ ಹೆಚ್ಚಿನ ಕೊಟ್ಟಿದ್ದೇವಲ್ಲ. ಈಗ ಬರೀ ಅಲ್ಲಿಯದ್ದು 3 ಮಾತ್ರ ಅಲ್ಲ, ಆ ಭಾಗದ ವಿಟ್ಲ ಹೋಬಳಿಯ ಇನ್ನಷ್ಟು ಹಕ್ಕುಪತ್ರಗಳಿದೆ ಬಾಕಿ ಕೊಡಲಿಕ್ಕೆ. ಅದು 3 ತಿಂಗಳ ಮೊದಲು ಕೊಡುವಂಥದ್ದು. ಬಂಟ್ವಾಳ ತಹಶೀಲ್ದಾರರ ಒಂದು ಸ್ವಲ್ಪ ನಿರ್ಲಕ್ಷ್ಯ ಅಂತ ನಾನು ಹೇಳ್ತೇನೆ. ಅವರು ಬೇರೆ ಬೇರೆ ನಮಗೆ ಸಮೀಕ್ಷೆಗಳಿದೆ ಇನ್ನೊಂದಿದೆ ಅಂತ ಹೇಳುವುದಕ್ಕೆ ಕಾರಣಗಳಲ್ಲ. ಅದು ಪುತ್ತೂರಲ್ಲಿ ಸಮೀಕ್ಷೆಗಳಿದೆ, ಈ ರಾಜ್ಯದಲ್ಲಿ ಎಲ್ಲವೂ ಸಮೀಕ್ಷೆಗಳಾಗ್ತದೆ. ಪುತ್ತೂರಲ್ಲಿ ಮಾಡಿದ್ರು. ಈ ದೃಷ್ಟಿಯಲ್ಲಿ ಇದು ದೊಡ್ಡ ಇದಲ್ಲ ಅಂತ. ಇದನ್ನು ಇಷ್ಟೆಲ್ಲ ಮಾಡಿದ್ದೇ ಶಾಸಕರಲ್ವ. ನೋಡಿ ಯಾಕೆ ಅಂತ ಸರ್ಕಾರ ಹೊರಡಿಸಿದೆ, ವ್ಯವಸ್ಥೆಗಳು ಆದ್ರೆ ಸರ್ಕಾರ ಕೊಡುವುದು, MLA ಅವರು ಸರ್ಕಾರದ ಪ್ರತಿನಿಧಿ, ಸೊ ಅವ್ರು ಕೊಡುವುದು ಸಹಜ. ಹಾಗೆ ಇರ್ಬೋದು, ಹಾಗೆ ಇರ್ಬೋದು. ಹೇಗೆ ಬೇರೆಯವರು ಕೂಡ ಕೊಡ್ಬೋದು ಅಂತ ಹೇಳಿ ಆದೇಶ ಮಾಡಿಸ್ಬೋದಿತ್ತಲ್ಲ. ಯಾರು ಮಾಡಿಸ್ಬೇಕು? ಈಗ ಸರ್ಕಾರ ಇದನ್ನ ಶಾಸಕರೇ ಕೊಡ್ಬೇಕು ಅಂತ ಹೇಳಿ ಆದೇಶ ಹೊರಡಿಸಿದಾಗ ಬೇರೆಯವರು ಕೂಡ ಕೊಡ್ಬೋದು ಅಂತ ಹೇಳಿ ಆದೇಶ ಹೊರಡಿಸ್ಬೋದಿತ್ತಲ್ಲ. ಯಾಕೆ ನಾವು ಸರ್ಕಾರ ಕೊಡುವುದು ಅಂತ, ಸರ್ಕಾರದ ಪ್ರತಿನಿಧಿ, ಪಾರ್ಟ್ ಆಫ್ ದ ಗವರ್ಮೆಂಟ್ MLA. ಅಲ್ಲ, ಅದು ಮೊದಲು ಮಾಡ್ಲಿಲ್ಲಲ್ಲ. ಈಗ ಇಲ್ಲಿನ ಮಾಜಿ ಶಾಸಕರು ಇದ್ರು, ಇಲ್ಲಿ ಆವಾಗಲೂ ಹೇಳ್ಬೇಕಿತ್ತು ಅವರು. ನಾವು ಅಲ್ಲಲ್ಲ, ನಾವು ನಮ್ಮ MLA ಅವರು ನಾವು ಕೊಡುವುದು ಸರಿಯಲ್ಲ, ನೀವು ಬೇರೆ ಕೊಡ್ಲಿಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸಬಹುದಿತ್ತು ಅವರಿಗೆ. ಅವ್ರ ಸರ್ಕಾರ ಇತ್ತಲ್ಲ ಅವಾಗ, ಅವರ ಕಾಲದಲ್ಲಿ ಮೊದಲೇ ಆದದ್ದು ಇದು. ಈಗ ಮಹಿಳೆಗೆ ಒಂದು ಏನೋ ಅನ್ಯಾಯ ಆಗಿದೆ, ಅವರ ಫ್ಯಾಮಿಲಿ ಎಲ್ಲ ಅವರೊಟ್ಟಿಗೆ ಇರ್ತಾರೆ. ಅಂದ್ರೆ ಅವರ ತಂದೆ ಅನ್ಯಾಯ ಮಾಡಿದವರ ತಂದೆ ಶಾಸಕರೊಟ್ಟಿಗೆ ಇರ್ತಾರೆ ಯಾವುದು ಅದೇ ಅಲ್ಲ, ಅದು ಹೇಳಿಲ್ಲ ಯಾರು ಕೂಡ. ಈಗ ಅದು ಈಗ ಒಂದು ಕಡೆ ಆ ಮಹಿಳೆಗೆ ತೊಂದರೆ ಆಗಿದೆ ಅಂತ ಹೇಳುವಂತ ಇದರ ಬಗ್ಗೆ ಬಂದಾಗ, ಇಲ್ಲ ನಾವೆಲ್ಲ ಸರಿಯಾಗಿದ್ದೇವೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ ಅಂತ ಯಾರು ನಮಗೆ ಬಂದ ಹಾಗೆ ಇಲ್ಲ ಅಂತ. ಆ ಒಟ್ಟಿಗೆ ಇದ್ದ ಕಾರಣಕ್ಕೆ ಇದು ಬಿಜೆಪಿಯವರು ಮಾತಾಡದ್ದ. ಆರೋಪಿಯ ತಂದೆ ನಿಮ್ಮ ಶಾಸಕರೊಟ್ಟಿಗೆ ಎಲ್ಲಾ ಕಾರ್ಯದಲ್ಲಿ ಅವರಿದ್ದಾರೆ. ಆ ಆರೋಪಿಯನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ, ಅವರನ್ನ ಒಂದು ಅಲ್ಲ, ಶಾಸಕರಲ್ಲ. ಈಗ ಏನು ಈಗ ಮಾತಾಡದವರಿದ್ದಾರಲ್ಲ, ಆ ಮಾತಾಡದವರಿದ್ದಾರಲ್ಲ. ಒಂದು ನೀವೀಗ ಕೇಳಿದ ಪ್ರಶ್ನೆಗೆ 2012ರಲ್ಲಿ ಮಾಡಿದಂಥ ಒಂದು ಸುತ್ತೋಲೆ ಸರ್ಕಾರದ ಮಂಜೂರಾದ ಅರ್ಹ 94C 96C ಅನ್ನು ಮಂಜೂರಾದ ಅರ್ಹ ಫಲಾನುಭವಿಗಳಿಗೆ ನೀಡುವ ಹಕ್ಕುಪತ್ರಗಳನ್ನು ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರದ ಮಾನ್ಯ ವಿಧಾನಸಭಾ ಸದಸ್ಯರು ಮತ್ತು ಇತರ ಚುನಾಯಿತ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ವಿತರಣೆ ಮಾಡತಕ್ಕದ್ದು ಸರ್ಕಾರದ ಸುತ್ತೋಲೆ. ಅದು ನೀವು ಸುತ್ತೋಲೆ ಅಂತಲ್ಲ, ಒಬ್ಬ ಶಾಸಕಾಂಗದ ಒಂದು ವ್ಯವಸ್ಥೆಯ ಮುಖ್ಯಸ್ಥರಿರುವ ಸಂದರ್ಭದಲ್ಲಿ ಒಂದು ಅದಲ್ವ ಅವರೇ ಮಾಡಿದ್ದ ಇದನ್ನು ಅವರು ಕೊಡುವುದರಲ್ಲಿ ಏನಿದೆ? ಹಕ್ಕುಪತ್ರಗಳ ವಿತರಣೆಗಳನ್ನು ಒಂದು ಶಾಸಕರ ನೇತೃತ್ವದಲ್ಲಿ ಕೊಡುವುದಕ್ಕೆ ಏನಿದೆ? ಶಾಸಕರ ನೇತೃತ್ವ, ಅದು ಬಿಜೆಪಿ ಶಾಸಕ ಕಾಂಗ್ರೆಸ್ ಶಾಸಕ ಅಂತ ಹೇಳುವಂಥದ್ದಲ್ಲ. ಅದು ಬಿಜೆಪಿ ಇರುವಾಗ ಆಗಿತ್ತಂತೆ, ಅದು ಕಾಂಗ್ರೆಸ್ಸಿಗೆ ಬರುವಾಗ ಅದು ಯಾಕೆ ಅಲ್ಲಿ ಮಾಡಬಾರ್ದು ಅಂತ ಹೇಳುವಂಥದ್ದು ಬಂತದ್ದು. ಕೊಡ್ತೇವೆ ನಾವು, ಅದನ್ನು ಕೊಡ್ಲಿಕ್ಕೆ ಎಲ್ಲವೂ 100ಕ್ಕೆ 101% ರೆಡಿ ಆಗಿದೆ. ನೋಡಬೇಕು ಏನಿದೆ ಅದು ಶಾಸಕರ ವಿವೇಚನೆ. ನಾವು ಡಿನೋಟಿಸ್ ಅನ್ನ ಹಕ್ಕುಪತ್ರವನ್ನು ಎಲ್ಲವೂ ಆದ ಮೇಲೆ ಕೊಡುವುದು, ಅದು ಆಗಿದ್ರೆ ಕೊಡ್ಬೋದು. ಶಾಸಕರ ಕಾರ್ಯವೈಖರಿ ಮತ್ತು ಅಭಿವೃದ್ಧಿ ಕಾರ್ಯ ಒಳ್ಳೆ ರೀತಿಯಲ್ಲಿದೆ, ಜನ ಮೆಚ್ಚಿಕೊಳ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಕ್ಷುಲ್ಲಕ ವಿಚಾರಕ್ಕೆ ಇಂಥ ಪ್ರತಿಭಟನೆಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸಬೇಡಿ ಅಂತ ಮಾತ್ರ ನಮ್ಮದು ಒಂದು ರಿಕ್ವೆಸ್ಟ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ,
ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.